ಕೆಲಸ ಕಾರ್ಯ ಮಾಡಿದ್ದೀರಿ ಅಂತೇಳಿ ಫೋನಿನ ಮುಖಾಂತರ ಹೇಳಿದ್ರು. ಆದರೆ ಇವತ್ತು ನಾನು ಆ ಒಡೆಯನ ಭಕ್ತ ವೃಂದವನ್ನೇ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿರುವುದು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಮುಂದಿನ ಅಭಿವೃದ್ಧಿಯ ವೇಗಕ್ಕೆ ಉತ್ತೇಜನ ನೀಡಿದಂತಾಗಿದೆ. ಬಂಧುಗಳೇ, ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಮೊನ್ನೆ ಡಿಸೆಂಬರ್ ತಿಂಗಳಿನಲ್ಲಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬಂದಾಗ ನಮ್ಮನ್ನು ಕೆಲವು ಜನ ಟೀಕೆ ಮಾಡಿದ್ರು. ಕತ್ತಲೆಗೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬರ್ತದೆ, ಮನಸ್ತಾನಿ ಅಧ್ಯಕ್ಷರ ಆಯ್ಕೆ 10 ಗಂಟೆಗೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬರ್ತದೆ ಅಂತ ಹೇಳಿ ಕೆಲವು ಜನ ಟೀಕೆ ಮಾಡಿದ್ರು. ಆದ್ರೆ ಅವರು ಹೇಳಿದ ಮಾತು ಸುಳ್ಳಲ್ಲ. ಅದಕ್ಕೂ ಒಂದು ಕಾರಣ ಉಂಟು. ಕೆಲವು ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಕೆಲವರಿಗೆ ಆ ಚಯರಲ್ಲಿ ಆಸೆ ಇತ್ತು. ಅವರ ಎಲ್ಲ ಒಂದು ತಂಡ ಸೇರಿ ಹೈಕೋರ್ಟಿಗೆ ಹೋಗಿ ಇವತ್ತು ಈ ಧಾರ್ಮಿಕ ದತ್ತಿಲಾತೆಯವರು ಮಾಡಿದ ತಪ್ಪು, ಈ ವ್ಯವಸ್ಥಾಪನಾ ಸಮಿತಿಯನ್ನು ರದ್ದುಗೊಳಿಸಬೇಕೆಂಬ ಮಾತನ್ನು ಹೇಳಿದರು. ಆದ್ರೆ ಆ ಮಹಾಲಿಂಗೇಶ್ವರ ದೇವರ ದಯದಿಂದ ಈ ಹೈಕೋರ್ಟ್ ಒಂದು ಆರ್ಡರ್ ಮಾಡಿತ್ತು. ವ್ಯವಸ್ಥಾಪನಾ ಸಮಿತಿ ಇಲ್ಲದಿದ್ರೆ ವ್ಯವಸ್ಥಾಪನಾ ಸಮಿತಿ ಇದ್ರೆ ಅದು ಹಾಗೆ ಮುಂದುವರಿಯಲಿ ಅಂತ ಹೇಳಿತ್ತು. ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಮುಂದರಿತಲೇ ಇದೆ. ನಂತರ ನಾವು ಆ ಮೊದಲು ದೇವಸ್ಥಾನಕ್ಕೆ ಕಾಲಿಟ್ಟದ್ದು ಧನುಪೂಜೆಯ ದಿವಸ. ನಾನು ಕಾಲಿಟ್ಟ ನಮ್ಮ ತಂಡ ಕಾಲಿಟ್ಟ ಕ್ಷಣ ಮಹಾಲಿಂಗೇಶ್ವರ ದೇವರು ನಮ್ಮ ಹತ್ರ ಪ್ರೇರಣೆ ಮಾಡಿದ್ದೇನೆಂದರೆ, ಇಲ್ಲಿ ಭಕ್ತಾದಿಗಳಿಗೆ ಧನುಪೂಜೆಯ ದಿವಸ ಇಲ್ಲಿ ನೋಡ್ಲಿಕ್ಕೆ ಕಷ್ಟಕರ ಆಗ್ತದೆ, ನೀವೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಒಂದು ಪ್ರೇರಣೆ ಮಾಡಿದ್ರು. ನಾವು ತಕ್ಷಣ ನನ್ನ ಮಿತ್ರನನ್ನು ಕರೆದು ನಾವೆಲ್ಲರೂ 10,000 ರೂಪಾಯಿ ಹಾಕಿ ಈಗ ಒಂದು ದೊಡ್ಡ ಬೃಹತ್ ಒಂದು ಟಿವಿಯನ್ನು ಅಲ್ಲಿ ಹಾಕಿ ಭಕ್ತಾದಿಗಳಿಗೆ ಒಂದು ದೇವರ ಧನುಪೂಜೆಯನ್ನು ನೋಡುವ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಎಲ್ಲ ರೀತಿಯಲ್ಲಿ ಮಾಡಿಕೊಟ್ಟೆವು. ಭಕ್ತಾದಿಗಳಿಗೆ ಬಹಳ ಖುಷಿ ಆಯಿತು. ನಂತರ ದಿವಸದಲ್ಲಿ ಇದು ನಮ್ಮ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಅದಲ್ಲದೆ ನಂತರ ನಾವು ಅನ್ನ ಸಂತರ್ಪಣೆಗೆ ಮಹತ್ವವನ್ನು ಕೊಟ್ಟೆವು. ಅಂದ್ರೆ ನಮಗೆ ನಮ್ಮ ಹಿಂದೂ ಸಂಪ್ರದಾಯದ ಮುಖಾಂತರ ಅನ್ನದಾನ ಸೇವೆ ಅಂದ್ರೆ ಅದು ಬಹಳ ಮಹತ್ವವಾದುದು. ಅದರಿಂದ ದೊಡ್ಡ ಸೇವೆ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಈಗ ನಿಮಗೆ ಎಷ್ಟೇ ದುಡ್ಡು ಕೊಡ್ಲಿ ನಿಮ್ಮ ಬಾಯಿಂದ ಸಾಕು ಅಂತ ಬರುವುದಿಲ್ಲ, ಎಷ್ಟೇ ಜಾಗ ಕೊಡ್ಲಿ ನಮ್ಮ ಬಾಯಿಂದ ಸಾಕು ಅಂತ ಬರುವುದಿಲ್ಲ, ಎಷ್ಟೇ ದೊಡ್ಡ ವಾಹನ ಕೊಡ್ಲಿ ನಮ್ಮ ಬಾಯಿಂದ ಸಾಕು ಅಂತ ಬರುವುದಿಲ್ಲ. ಆದ್ರೆ ಅನ್ನದಾನ ಸಾಕು ಮಾರೆ ಅಂತ ಹೇಳ್ತಾರೆ. 2 ಹೋಳಿಗೆ ಬಡಿಸಿದ್ರೆ ಅಲ್ಲೇ ನಿಲ್ಲಿಸಿ ಸಾಕು ಸಾಕು ಅಂತ ಹೇಳಿ ಗುಬ್ಬಿಡಿತಾರೆ. ಅದು ಅನ್ನದಾನ ಸೇವೆಯ ಮಹತ್ವ. ಅದಕ್ಕೆ ಎರಡನೇದಾಗಿ ನಾವು ಮಹತ್ವ ಕೊಡ್ತೀವಿ. ಮಹತ್ವ ಅಂದ್ರೆ ಹೇಗೆ, ಅಲ್ಲಿ ನೋಡಿ ಮೊದಲೇ ನಾವು ಒಂದು ದಿವಸ ಪಾಯಸದ ವ್ಯವಸ್ಥೆ ಇತ್ತು. ಇದು ಸಾರು, ಒಂದು ನೀರು ಕೊಟ್ಟೆ ಸಾರು, ಸಾಂಬಾರು ಏನಾದರೂ ಇತ್ತು. ಅದನ್ನು ತಕ್ಷಣ ನಾವು ಒಂದು ಪರಮಾನ್ನ ಪಾಯಸ ಅಂತೇಳಿ ರಸೀದಿ ಮಾಡಿದೆವು. ಒಂದು ದಿನದ ಅನ್ನದಾನ ಸೇವೆ ಅಂತೇಳಿ 25,000 ರೂಪಾಯಿಯ ರಸೀದಿ ಮಾಡಿದೆವು. ಪರಮಾನ್ನ ಪಾಯಸ ಅಂತೇಳಿ 10,000 ರಸೀದಿ ಮಾಡಿದೆವು. ನಂತರ ನಾನು ಮೊಟ್ಟ ಮೊದಲಾಗಿ 1,25,000 ನೀಡಿ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ನನ್ನ ಮಿತ್ರರಲ್ಲಿ ಹೇಳಿದೆ, ನೀವೆಲ್ಲ 1,00,000 ರೂಪಾಯಿ ಹಾಕಿ, ಇಲ್ಲ ಇದ್ರೆ ಈ ಪುಸ್ತಕ ಮಾರಿಕೊಡಿ ಅಂತೇಳಿ. ಅವರೆಲ್ಲ ಆ ಪುಸ್ತಕವನ್ನು ಮಾರಿ 10 ಲಕ್ಷ ರೂಪಾಯಿಯ ವ್ಯವಸ್ಥೆಯನ್ನು ಮಾಡಿದ್ರು. ನಂತರ ಭಕ್ತಾದಿಗಳ ಬೇಡಿಕೆ ಒಂದು ಶುರು ಆಯಿತು. ಏನಂತ ಹೇಳಿದ್ರೆ 30 ಟ್ಯಾಪಿನ ವ್ಯವಸ್ಥೆ ಮಾಡಿದ್ರು. ಫ್ಯಾನು ಗೀನು ಬಲ್ಬು ಎಲ್ಲ ಮಣ್ಣು ಹಿಡಿದು ಧೂಳಲ್ಲಿ ಮುಳುಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದೆವು. ಅಲ್ಲಿ ಎಲ್ಲ ಇದಕ್ಕೆ ಪೈಂಟಿಂಗ್ ವ್ಯವಸ್ಥೆ ಮಾಡಿದೆವು. ಇದೆಲ್ಲ ಮಾಡಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಾವು ಇವತ್ತು ಅನ್ನದಾನ ವ್ಯವಸ್ಥೆಯನ್ನು ಮಾಡಿದೆವು. ಅದಲ್ಲದೆ ಅಲ್ಲಿ ಭಕ್ತಾದಿಗಳು ಹೇಳಿದ್ರು ನನಗೆ, ಗೋ ಬಂದು ಎಂಜಲು ತಿಂತವೆ, ನಮ್ಮ ಗೋವಿಗೆ ನಾವು ಎಂಜಲು ಕೊಡಬಾರ್ದು ಅಂತೇಳಿ. ತಕ್ಷಣ ಅಲ್ಲಿ ಗೋವುಗಳು ಬಾರದಾಗಿ ಅದಕ್ಕೆ ತಡೆಬೇಲಿ ಮಾಡಿ ಗೋಗ್ರಸ ಎಂಬುದನ್ನು ಶುರು ಮಾಡಿ ಅಲ್ಲಿ ಶಾಸಕರ ಮುಖಾಂತರ ಅದಕ್ಕೆ ಚಾಲನೆ ನೀಡಿ ಪ್ರಪ್ರಥಮವಾಗಿ ಗೋಗೆ ನಾವಲ್ಲಿ ಇಟ್ಟು ನಂತರ ನಾವು ಅನ್ನದಾನ ಸೇವೆಯನ್ನು ಶುರು ಮಾಡುವಂತ ಒಂದು ವ್ಯವಸ್ಥಿತ ರೂಪಕ್ಕೆ ನಾವು ಹೋದೆವು. ನಂತರ ದಿವಸದಲ್ಲಿ ಭಕ್ತಾದಿಗಳ ಒಂದೊಂದೇ ಬೇಡಿಕೆ ಇತ್ತು. ಅಂದ್ರೆ ಇದು ಅಲ್ಲಿ ಓಂ ನಮಃ ಶಿವ ಅಂತ ಹೇಳ್ತಿರ್ಲಿಲ್ಲ. ಅದು ಮತ್ತೆ ನಮ್ಮ ಅಭಿಷೇಕ ಮಾಡುವಾಗ ಅಲ್ಲಿ ಸ್ವಲ್ಪ ವಾಸನೆ ಬರ್ತಿತ್ತು, ಅದಕ್ಕೆ ವ್ಯವಸ್ಥೆ. ರಕ್ತೇಶ್ವರಿ ಗುಡಿಯಲ್ಲಿ ದೀಪ ಸರಿಯಾದ ಹೊತ್ತಿಗೆ ಉರಿತಿರ್ಲಿಲ್ಲ. ಇಂತಹ ಹಲವಾರು
ಭಕ್ತರ ಬೇಡಿಕೆಗಳನ್ನು ನಾವು ಸಣ್ಣ ಸಣ್ಣ ಬೇಡಿಕೆ ಅದನ್ನೆಲ್ಲ ಈಡೇರಿಸಿ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಈ ನಮ್ಮ ಸಮಿತಿಯು ಕಾರಣವಾಯಿತು. ಸ್ನೇಹಿತರೆ, ಅದರೊಂದಿಗೆ ನಮ್ಮ ಪುತ್ತೂರಿನ ವಕೀಲರು ಹೇಳಿದ್ರು, ನನ್ನ ಗ್ರಾಮದವರೇ ಈಶ್ವರ ಭಟ್ರ ಒಂದು ಡ್ರಾಫ್ಟ್ ಮಾಡಿದ್ದೇನೆ ನೋಡಿದ್ದೀರಾ ಅಂತ ಹೇಳಿ. ಆ ಡ್ರಾಫ್ಟ್ ಅಲ್ಲಿ ಇತ್ತು, ಈ ಮೂರ್ಖನಿಗೆ, ಈ ಅಯೋಗ್ಯನಿಗೆ, ಈ ಪಟಿಂಗನಿಗೆ, ಇವಾಗ SLC ಅಲ್ಲಿ ಇವನಿಗೆ ಈ ಪಟ್ಟವನ್ನು ಕೊಡ್ಬೇಡಿ ಅಂತ ಹೇಳುವುದನ್ನು ನೀವು ವಾಟ್ಸ್ಆಪ್ ಅಲ್ಲಿ ನೋಡಿರಬಹುದು. ನನಗೇನು ಬೇಸರ ಇಲ್ಲ, ಆದ್ರೆ ನನ್ನ ಅಶ್ವತ್ಥ ಯುವಕ ಮಂಡಲ ಅಂತ ಹೇಳುವುದು 25 ವರ್ಷದಿಂದ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಬಡವರ ಕೆಲಸ ಕಾರ್ಯ ಮಾಡುತ್ತಿರುವುದು ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಆ ಯುವಕರು ಸುಮ್ಮನೆ ಕೂತಿರ್ಲಿಲ್ಲ, ತಕ್ಷಣ ಮೀಟಿಂಗ್ ಅನ್ನು ಕರೆಸಿದ್ರು. ಆ ಮೀಟಿಂಗ್ ಅಲ್ಲಿ ಹೇಳಿದ್ರು, ಇದಕ್ಕೆ ನಾವು ಏನಾದ್ರೂ ಒಂದು ಪರ್ಯಾಯ ಮಾಡ್ಬೇಕಂತೇಳಿ. ತಕ್ಷಣ ನಾನು ಅಲ್ಲಿಗೆ ಹೋದೆ. ನೀವು ಯಾರಾದ್ರೂ ವಕೀಲರ ಬಗ್ಗೆ ಒಂದು ಕೀಳು ಮಾತಾಡಿದ್ರೆ ಜಾಗ್ರತೆ, ಅದು ನನ್ನ ಮೇಲೆ ಮಾಡಿದಂತೇಳಿ ಹೇಳಿದೆ. ತಕ್ಷಣ ಅದನ್ನು ಕೈ ಬಿಡುವಂತಹ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ನಾನು ಇವತ್ತು ಆ ವಕೀಲರಷ್ಟು ಬುದ್ಧಿವಂತನಲ್ಲ ಆಗಿರ್ಬಹುದು, ಅವರಷ್ಟು ಓದುಗಿದು ನಾನು ಕಲೀಲಿಲ್ಲ ಆಗಿರ್ಬಹುದು, ಆದ್ರೆ ನಾನು ವಿಶ್ವಾಸಕ್ಕೆ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಿದವನಲ್ಲ. ಅದಲ್ಲದೆ ನಮ್ಮ ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಸುಮಾರು 87 ಲಕ್ಷ ರೂಪಾಯಿ ನಷ್ಟದಲ್ಲಿ ಇತ್ತು. ಆ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇವತ್ತು 20 ವರ್ಷದಿಂದ ಅದಲ್ಲದೆ 7 ಬಾರಿ ಪ್ರಶಸ್ತಿ ಗಳಿಸಲಾಯಿತು. ಈ ಸಲ ಎಲ್ಲ ಪಕ್ಷದರು, ಎಲ್ಲ ಜಾತಿಯವರು ನೀನೇ ಅಧ್ಯಕ್ಷ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸಿದ್ದಾರೆ. 3ನೇ ಬಾರಿ ಅವಿರೋಧ ಆಯ್ಕೆಯಾಗಿದ್ದೇನೆ. ನಾನು ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಮಾಡಿದ ಅಭಿವೃದ್ಧಿ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿ ಮಾಡಿದ್ದನ್ನು, ಅದುವೇ ಈ ವಕೀಲರಿಗೆ ಕೊಡುವ ನನ್ನ ಉತ್ತರ. ಅಭಿವೃದ್ಧಿಯಲ್ಲೇ ನಾನು ಉತ್ತರ ಕೊಡ್ತೇನೆ ಹೊರತು ಅಶೋಕ್ ಕುಮಾರ್ ಹೇಳಿದ ಹಾಗೆ ನಾವು ಪೇಪರ್ ಅಲ್ಲಿ ಉತ್ತರ ಕೊಡಬಾರ್ದು, ಅಭಿವೃದ್ಧಿಯಲ್ಲೇ ಉತ್ತರ ಕೊಡ್ಬೇಕಂತ ಹೇಳುವ ಮಾತನ್ನು ಅವರು ಹೇಳಿದ್ರು. ನಾನು ಬಹಳ ಸಂತೋಷದಿಂದ, ನಾವು ಇಲ್ಲಿ ನೀವು ಸುಮಾರು ಜನ ಬಿಸಿಲಿಗೆ ನಿಂತಿದ್ದೀರಿ, ಭಟ್ರ ಭಾಷಣಕ್ಕೆ ಕುಂತು ನಗ್ತದೆ, ಕರಸೇವೆಗೆ ಬರ್ತೀನಿ ಅಂತ ಹೇಳಿ ಯಾರು ಬೇಸಬೇಡಿ. ನೀವು ಮಹಾಲಿಂಗೇಶ್ವರ ದೇವರ ಭಕ್ತರು, ನಿಮ್ಮತ್ತಿಗೆ ನಾನು ಹೇಳ ಇದ್ರೆ ನಿಮಗೆ ಸತ್ಯ ಸಂಗತಿ ಗೊತ್ತಾಗಬೇಕು. ಆದ ಕಾರಣ ನಿಮ್ಮ ಹತ್ರ ಹೇಳದೆ ಬೇರೆ ಯಾರ ಹತ್ರ ನಾನು ಹೇಳುದು? ಒಂದು ಹೇಳುದು ಮಹಾಲಿಂಗೇಶ್ವರ ದೇವರ ಹತ್ರ, ಮತ್ತೆ ಮಹಾಲಿಂಗೇಶ್ವರ ದೇವರ ಭಕ್ತರ ಹತ್ರ ನಾನು ಹೇಳುದು. ಹಾಗೆ ನಂತರ ದಿವಸದಲ್ಲಿ ನಾನು ಭಾರಿ ಖುಷಿಯಿಂದ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರಲ್ಲಿ ಹೇಳಿದ್ರು, ಅಶೋಕಣ್ಣ ಈಗ ಕೆಲಸ ಕಾರ್ಯ ಹೊರ ಬಲ್ಲೆ ಅಂತ ಹೇಳಿ ಅವರು ಬಂದ್ರು. ನನಗೆ ಖುಷಿ ಆಯ್ತು, ಇವ್ರೀಗ ಬಾರಿ ನಮ್ಮನ್ನು ಹೋಗಾಡ್ತಾರೆ ಅಂತ ಹೇಳಿ. ಎಲ್ಲ ಕಾರ್ಯಕ್ರಮ, ನೀರಿದು, ಊಟದ್ದು ಅಲ್ಲಿ ಕಳಿಸುವುದೆಲ್ಲ ಅಶೋಕಣ್ಣ ಹತ್ರ ಹೇಳಿದೆ. ಆಯ್ತೆ ಈ ಅಂಚಿ ಬೋಲೆ, ಇಂಚಿ ಬೋಲೆ, ಸಾಲು ಪಟ್ನೆ, ಪ್ರಸಾದ ಕೊಡ್ಪುನೆ, ಅವು ತುಂಬುದೇ ಅವನುಂಡು, ಅವು ನಿಕ್ಲಿ ಇತ್ತಿಂದಲ್ಲ ಹಾಪುಂಡು, ಇಜ್ಜನೆಲ್ಲ ಹಾಪುಂಡು, ನಿಕ್ಲ ಅಭಿವೃದ್ಧಿ ಆಯ್ತಾ ಅಂತಾರೆ. ಓಲ್ಡ್ ಅಭಿವೃದ್ಧಿ ಮಾಡ್ತಾನೆ ಒಂದು 5 ಹೋಗ್ಬಾರ್ದು ಅಂತ ಹೇಳುವ ಮಾತನ್ನು ಹೇಳಿದ್ರು. ನನಗೆ ಭಯವಾಯಿತು. ನಾನು ಮತ್ತೆ ಹೇಳಿದೆ, ಸರ್ ಇದು ಅಭಿವೃದ್ಧಿ ಬಣ್ಣ ಓಡು ಸರ್, ಬೇಜದಾಯ್ತ ಮಾಡ್ಬೋದು ಅಂತ ಕೇಳಿದೆ. ತಕ್ಷಣ ಇಲ್ಲಿನ ಮಾತ ಕೆಲವು ಗಡಿಪನ ಕೆಲಸ ಮಾಡ್ತದೆ, ಅಕ್ಲೆಗೆ ಮನವರಿಕೆ ಮಾಡ್ತದೆ, ಇನ್ನು ಅಕ್ಲೆಗೆ ಮಾತ ಪಾಪದ ಅಕ್ಲೆಗೆ ಮಾತ ವಾ ತೊಂದರೆ ಮಾಡ್ಪಂದೆ, ಆ ಕೆಲಸ ನೀರು ಶುರು ಮಾಡ್ತದೆ ಅಂತ ಹೇಳುವ ಮಾತನ್ನು ಹೇಳಿದ್ರು. ಆಗ ನಾನು ಹೇಳಿದೆ, ಅಚ್ಯುತ ಮೂಡಿ ತಯಾರಿರುವಾಗ ಹೇಳಿದ್ದಾರೆ ಸರ್, ಅವರು ಬಿಡ್ಲಿಲ್ಲ. ಸುಧಣ್ಣ ಒಂದು ಕೊಟ್ಟು ಆಗುವಾಗಲೇ ಅಲ್ಲಿ ಗಲಾಟೆ ಆಗಿದೆ. ಮತ್ತೆ ನಮ್ಮ ಕೇಶವ ಪ್ರಸಾದ್ ಮುನಿಯರವರು ಕೂಡ ಕೇಳಿದ್ರು, ಬಿಟ್ಟು ಕೊಡ್ಲಿಲ್ಲ. ಅವು ಎಂಟ್ಲೇನ ಸಾಧ್ಯ ಉಂಟಾ ಅಂತ ಕೇಳಿದೆ. ಈಗ ನೀವು ಒಂದು ಹೆಜ್ಜೆ ಮುಂದೆ ಇಡಿ, ಆದ್ರೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ನಾನು ಯಾವತ್ತೂ ಸಹಿಸುವುದಿಲ್ಲ. ಆ ಬಡವರಿಗೆ ಯಾವುದು ತೊಂದರೆ ಆಗಬಾರದು. ಈ ಬಳಿ 10 ಲಕ್ಷ ರೂಪಾಯಿ ಉಂಟು, ಇದನ್ನು ಪಾಪದವರಿಗೆ ಕೊಡಿ ಅಂತ ಹೇಳುವ ಮಾತನ್ನು ಹೇಳಿದ್ರು. ಹಾಗೆ ನಾನು ಒಂದು ಇಲ್ಲೊಂದು ಮನೆ ಇತ್ತು, ಅಲ್ಲಿಗೆ ಹೋದೆ. ಅಲ್ಲಿ ಚಹಾ ತಿಂಡಿ ಎಲ್ಲ ಭಾರಿ ಗಮ್ಮತ್ತಲ್ಲಿ ಕೊಟ್ಟರು ನನಗೆ. ಹಾಗೆ ಪ್ರತಿಯೊಂದು ಮನೆಗೂ ಹೋಗಿ 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 ಎಲ್ಲ ಮನೆಯವರು ಸ್ಪಂದಿಸಿದ್ರು. ಇವತ್ತು ನಾವಿಲ್ಲಿ ಶ್ರೀ ನಾರಾಯಣ ಸಗ್ರಿತಾಯ ಅವರಿಗೆ ಶ್ರೀ ಪ್ರಸಾದ್, ಶ್ರೀಮತಿ ಉಮ್ಮಾ, ಜಗದೀಶ್, ಶ್ರೀಮತಿ ರೂಪಾ, ಬಾಲಣ್ಣ ಅವರ ಮನೆ ಒಂದು ಮನೆ ಇದ್ದದ್ದು, ಆದ್ರೆ ಅಣ್ಣ ತಮ್ಮಂದಿರು 3 ಜನ ಇದ್ರು ಅವರಿಗೆ. ಮತ್ತೆ ಇವರಿಗೆಲ್ಲ ನಾವು ಧನ ಸಹಾಯ ಮಾಡಿರುತ್ತೇವೆ. ಅದಲ್ಲದೆ ತರಕಾರಿ ಅಂಗಡಿಯವರ ಗ್ರೀಶ್, ಜೀವನ್, ಶಿವಕುಮಾರ್, ಮಾಧವ, ಶ್ರೀಮತಿ ಹೇಮಾವತಿ,
ಅವರಿಗೆಲ್ಲರಿಗೂ ನಾವು ಸಹಾಯ ಮಾಡಿರ್ತೇವೆ. ಎಲ್ಲರೂ ಪಾಪದವರು ಪಾಪ, ಎಲ್ಲರೂ ಒಪ್ಪಿದ್ದಾರೆ. ನಮ್ಮ ಹತ್ರ ಪ್ರೀತಿಯಲ್ಲಿ ಪ್ರಸಾದ ಶಾಲು ಕೊಟ್ಟಿದ್ದಾರೆ. ಮಹಾಲಿಂಗೇಶ್ವರ ದೇವರ ಜಾಗಿನ ಮಹಾಲಿಂಗೇಶ್ವರ ದೇವರಿಗೆ ಬಿಡ್ತಾ ಇದ್ದಾರೆ. ನಾನಿದು ಇಷ್ಟು ಸುಲಭದಲ್ಲಿ ಆಗ್ತದೆ ಅಂತ ಹೇಳಿ ನಾನು ಕನಮನಸ್ಸಲ್ಲಿ ಗ್ರಹಿಸಿದ್ದೇನೆ. ಮತ್ತೆ ಮಾತ್ರ ವಿಜಯ ರಾಘವೇಂದ್ರ ಅಂತ ಹೇಳುವ ವಕೀಲರನ್ನು ಕಂಡೆ. ಅವರ ನಂತರ ಸಂಜೆ ಭಯಂಕರ ಮಾತಾಡಿದರು. ನಾನು ಮಾತಾಡಲಿಲ್ಲ, ವಕೀಲರಲ್ಲ ನಾವು, ವಿದ್ಯಾವಂತರಲ್ಲ, ನಾಳೆ ನಮ್ಮ ಮೇಲೆ ಕೇಸೆಲ್ಲ ಹಾಕಿದ್ರೆ ಅಂತ ಹೇಳಿ ನಾನು ಸ್ವಲ್ಪ ಮೆಲ್ಲಗೆ ಮಾತಾಡಿದೆ. ಮರ ದಿವಸ ಬರ್ಲಿಕ್ಕೆ ಹೇಳಿದೆ, ಬಂದು ಆಶೆಯಾಗಿ ಮಾತಾಡಿದೆ. ಆದ್ರೆ ಇದೆಲ್ಲ ನಮ್ಮ ಜಾಗ, ನಾವು ತೀರ್ಬೇಕಾಗ್ತೇವೆ, ಹಾಗೆ ಈಗೆಲ್ಲ ಇದ್ವಿ, ನೀವು ಎಂತ ಇದ್ರು ಅಶೋಕಣ್ಣನ ಹತ್ರ ಮಾತಾಡಿ ವ್ಯವಸ್ಥೆ ಮಾಡುವ ಅಂತ ಹೇಳಿದೆ. ಆಯ್ತಂತ ಹೇಳಿದ್ರು. ನನಗೆ ಬಂದದ್ದು ಮತ್ತೆ ನೋಟಿಸ್. ಆ ನೋಟಿಸ್ ಅನ್ನು ನೋಡಿ ನನಗೆ ಬಹಳ ಬೇಜಾರಾಯ್ತು. ಹಿಂದಿಂದ ಚೂರಿ ಹಾಕಿದ್ರಲ್ಲ ಅಂತ ಹೇಳಿ ಬೇಜಾರಾಯ್ತು. ನಾನು ಏನು ಮಾಡಿದೆ, ಆ ವಕೀಲರು 25 ವರ್ಷದಿಂದ ಚಂದ್ರಶೇಖರ, ರಾಕೇಶ್, ಸುರೇಶ್ ಆಚಾರ್ಯ, ರೋಹಿತ್, ಸೋಮ, ರವಿ ಇವರಿಗೆಲ್ಲ ತುಂಡು ಮಾಡಿ ಬಾಡಿಗೆ ಕೊಟ್ಟು ಈ ದೇವಸ್ಥಾನದ ಜಾಗೆ ಅವರಿಗೆ ಬಾಡಿಗೆ ಬರ್ತಾ ಉಂಟು. ಇಲ್ಲಿಗೆ ಪೈಸೆ ಇಲ್ಲ, ದೇವಸ್ಥಾನಕ್ಕೆ ಏನೂ ಇಲ್ಲ. ನಾನು ಅವರ ಹತ್ರ ಇವರ ಹತ್ರ ಚಂದ್ರಶೇಖರ್ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ಮಹಾಲಿಂಗೇಶ್ವರ ದೇವರ ಜಾಗ